ಒಂದು 2:30 ಗಂಟೆ ಆಗುವಾಗ ಸ್ಟಾರ್ಟ್ ಆಗಿದೆ. ಅದರ ನಂತರ ಫುಲ್ಲು ಬೆಳಿಗ್ಗೆ 6 ಗಂಟೆವರೆಗೆ ಸಹ ಫುಲ್ಲು ಮಳೆ ಬಂದಿತ್ತು. ಮತ್ತು 6 ಗಂಟೆ ನಂತರ ಸ್ವಲ್ಪ ಕಮ್ಮಿ ಆಯಿತು, ಆಗ ಸ್ವಲ್ಪ ಇಳೀತು ನೀರು. ಆಮೇಲೆ ಪುನಃ ಬರುವಾಗ ಹಾಗೆ ಆಯಿತು. ಅದು ಹಿಂದಿನ ತೋಡು ಅಷ್ಟು ಕರೆಕ್ಟಾಗಿ ನೀರು ಇಳಿದು ಹೋಗುವುದಿಲ್ಲ ಹಾಗೆ. ಒಳಗೆ ಸಹ ಬಂದಿದೆ, ಹೌದು. ಮನೆಯ ಒಳಗೆ ಸಹ ಬಂದಿದೆ. ಆದರೆ ಅಷ್ಟೊಂದು ಡ್ಯಾಮೇಜ್ ಎಲ್ಲ ಆಗಲಿಲ್ಲ. ಹೌದು, ಮನೆ ಒಳಗೆಲ್ಲ ತುಂಬ ಬಂದಿದೆ. ಇದಷ್ಟು ಎಲ್ಲ ಸಾಮಾನೆಲ್ಲ ಮತ್ತು ರಾತ್ರಿ ಎಲ್ಲ ತೆಗೆದು ಮೇಲೆ ಎಲ್ಲ ಇಟ್ಟದ್ದು. ಇದಷ್ಟು ಕೊಟ್ಟರ ಚೌಕಿ ಬಿಹೈಂಡ್ ಕೋಸ್ಟಲ್ ಬಾರ್ ಎಲ್ಲ, ಹೌದು, ಸರೌಂಡಿಂಗ್ಸ್ ಎಲ್ಲ ಹಾಗೆ ನೀರು ತುಂಬಿದೆ. ಅದು ಬಾರ್, ಅದರ ಹತ್ತಿರದ ಅಂಗಡಿ ಎಲ್ಲ ನೀರಾಗಿ ಎಲ್ಲರಿಗೆ ತುಂಬ ತುಂಬ ಯಾವಾಗಲೂ ಹಾಗೆ ತುಂಬ ತೊಂದರೆ ಆಗಿದೆ ನೋಡು.